ಗೆಲ್ಲದಿರಿ. ರೆಡ್ ಅಶೋಕ್ DVH ತಟಲ್ಕಾಡು. ಇದರಲ್ಲಿ ಯಾರು ಗೆಲ್ತೀರಿ ಅವರು ನೀಲಿ ಕಾಸ್ಟ್ಯೂಮ್ ಮಕ್ಕ ನೋಡ್ರಪ್ಪ. ನೀವು ಇನ್ನೊಂದು ಕುಸ್ತಿ ಇರ್ತದೆ ನಿಮಗೆ. ಅವರು ಪ್ರಕಾಶ್ DP ಚಿತ್ರಾಪುರ ಜೊತೆ ಆಡ್ಬೇಕಾಗ್ತದೆ. ಅವರು ಇದರಲ್ಲಿ ಯಾರು ಗೆಲ್ತೀರಿ ಅವರು. ನಾಲ್ಕು ಅಂಕ ಸಾಲ್ತು ಅಂತ ಹೇಳ್ತಾರೆ ನಮಗೆ. ಬ್ಯಾಕ್ ಸಾಲ್ತು 4 ಅಂಕ ನೀಲಿಪಟ್ಟಿ ಅವರಿಗೆ. ಹೊರಗಡೆ ಹೋಗ್ಬಾರ್ದು, ಮತ್ತೆ ಕೆಳಗಡೆ ತಂದು ಕೂರ್ಸ್ಬೇಕಾಗ್ತದೆ. ಫ್ಲೀಯಿಂಗ್ ದ ಹೋಲ್ಡ್. ಈಗ ಹೊರಗಡೆ ಬಂದ್ರೆ ಮತ್ತೆ ಕೆಳಗಡೆ ಕೂರ್ಸಿ ಸಿಟ್ಟಿಂಗಿಂದ ಪ್ರಾರಂಭ ಮಾಡೋಕ್ಕಾಗ್ತದೆ. ಎಸ್, ಟೆಕ್ನಿಕಲ್ ಸುಪೀರಿಯಾರಿಟಿ ಆಧಾರದಲ್ಲಿ ಪ್ರಜ್ವಲ್ ಅವರು ಜಯವನ್ನು ಸಾಧಿಸಿದರೆ. ಪ್ರಜ್ವಲ್ ನೀಲಿ ಕಾಸ್ಟ್ಯೂಮ್ನಲ್ಲೇ ಇರು ನೀನು, ಮತ್ತೆ ಇನ್ನೊಂದು ಕುಸ್ತಿ ಆಡ್ಬೇಕು. ನೆಕ್ಸ್ಟ್ ಬೌಟ್ ಅಭಿಷೇಕ್ ಶಿವಾಜಿ ಸರ್ಕಸ್. ಎಲ್ಲದ್ರಿ ನೆಕ್ಸ್ಟ್ ಅಭಿಷೇಕ್ ಬರ್ರಿ, ಒಳಗಡೆ ಬರ್ರಿ. ಅಭಿಷೇಕ್ ರಾಜೇಶ್ ರಾಮಾಂಜನೇಯ ಅಡ್ಯಾರ್ ಪಡಾವ್. ಶಶಾಂಕ್ ರಾಮಾಂಜನೇಯ ಅಡ್ಯಾರ್ ಪಡಾವ್. ನೆಕ್ಸ್ಟ್ ಬೌಟ್ ರೆಡಿ ಇರಬೇಕು. ರೆಡ್ ಬಸು ಮಂಗಲ್ DVH ತಟಲ್ಕಾಡು. ಆರು 0 ಕೆಂಪು ಕಾಸ್ಟ್ಯೂಮ್ನವ್ರಿಗೆ 6, ನೀಲಿ ಅವರಿಗೆ ಯಾವುದೇ ಅಂಕ ಇಲ್ಲ. ಮತ್ತೆ 2 ಅಂಕ. 8-0 ಕುಸ್ತಿ ಬೈಫಾಲ್ ಆಧಾರದಲ್ಲಿ ತೀರ್ಮಾನ ಆಗಿದೆ. ಇದರಲ್ಲಿ ಕೆಂಪು ಪಟ್ಟಿ ಇಸ್ಮಾಯಿಲ್ ಅವರು ಜಯವನ್ನು ಸಾಧಿಸಿ ಮುಂದಿನ ಸುತ್ತ. ಅಭಿಷೇಕ್ ಬರೀ ಒಳಗಡೆ. ನಾಲ್ಕು 0-4 ಮತ್ತೆ 2 0-6 0-8. ಶಶಾಂಕ್ ಟೆಕ್ನಿಕಲ್ ಸುಪೀರಿಯಾರಿಟಿ ಆಧಾರದಲ್ಲಿ ಜಯವನ್ನು ಸಾಧಿಸಿದರೆ. ಶಶಾಂಕ್ ರಾಮಾಂಜನೇಯ ಶಶಿತ್ಲು, ಬಸು DVH ತಟಲ್ಕಾಡು ಬರ್ಬೇಕು ನೀವು. DP ಚಿತ್ರಾಪುರ ಪ್ರಕಾಶ್ ಹಾಗೂ ಪ್ರಜ್ವಲ್ ಶಿವಾಜಿ ಫಿಸಿಕಲ್. ಅದಾದಮೇಲೆ 57 kg ವಿಭಾಗದಲ್ಲಿ ರವಿ ಕಿರಣ್ DVH ತಟಲ್ಕಾಡು ಹಾಗೂ ನಿತಿನ್ ರಾಮಾಂಜನೇಯ ಅಡ್ಡರ್ ಪಡವ್ ರೆಡಿ ಇರಬೇಕು. ಅದೇ ರೀತಿ ನಿತಿನ್ ಆರ್ DVH ತಟಲ್ಕಾಡು ರೆಡ್ಡು, ತೇಜಸ್ ಶಿವಾಜಿ ಫಿಸಿಕಲ್ ಬ್ಲೂ. ಇಷ್ಟು ಜನ ರೆಡಿ ಇರ್ಬೇಕು ನೀವು. 4 ಜನ ಒಂದು ಕುಸ್ತಿ 57 kg ವಿಭಾಗದಲ್ಲಿ. ಆಯ್ತಾ? ನೀಲಿ ಪಟ್ಟಿ ಕಟ್ಟಿರ್ತಕ್ಕಂಥ ಬಸು ಮಂಗಲ್ DVH ತಟಲ್ಕಾಡು ಇವರು ಸೆಮಿಫೈನಲ್ ಹಂತವನ್ನು ತಲುಪಿದ್ದಾರೆ. ರವಿ ಕಿರಣ್ DVH ತಟಲ್ಕಾಡು 57 kg ರೆಡ್, ನಿತಿನ್ ರಾಮಾಂಜನೇಯ ಅಡ್ಡಾರ್ ಪಡೋ ಬ್ಲೂ, ನಿತಿನ್ ಆರ್ DVH ತಟಲ್ಕಾಡು ರೆಡ್, ತೇಜಸ್ ಶಿವಾಜಿ ಫಿಸಿಕಲ್ ಬ್ಲೂ ರೆಡಿ ಇರ್ಬೇಕು ನೀವು. ಅದಾದಮೇಲೆ 61 kg ವಿಭಾಗದಲ್ಲಿ ಗಗನ್ ಶೆಟ್ಟಿ ಶಿವಾಜಿ ಫಿಸಿಕಲ್ ರೆಡ್, ಅಶ್ವಿನ್ ರಾಮಾಂಜನೇಯ ಅಡ್ಡಾರ್ ಪಡೋ ಬ್ಲೂ,
ಅನನ್ಯ BB ಬೆಂಗ್ರೆ ರೆಡ್, ನಾಗರಾಜ್ DP ಚಿತ್ರಾಪುರ ಬ್ಲೂ. ನೀವು ರೆಡಿ ಇರ್ಬೇಕಲ್ಲಿ. ಅದಾದ್ಮೇಲೆ 65 kg ವಿಭಾಗದ್ರು ರೆಡಿ ಇರ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ವೇಲ್ರಾಜ್ DP ಚಿತ್ರಾಪುರ, ದೀಪಕ್ ಶಿವಾಜಿ ಫಿಸಿಕಲ್ ಅದು ಫಸ್ಟ್. ಅದಾದ್ಮೇಲೆ ಮೇಲ್ಗಡೆಯಿಂದ ಪುನಃ ಕರಿತೇವೆ. ಈ ಕುಸ್ತಿ ಆದ ತಕ್ಷಣ ರವಿ ಕಿರಣ್ ಎಲ್ಲದಿರಿ 57 kg, ನಿತಿನ್ ರಾಮಾಂಜನೇಯ ಅಡ್ಡಾರ್ ಪಡವ್, ಆಕ್ಟಿವ್ ಪೀರಿಯಡ್. ನೀಲಿ ಅವರಿಗೆ ಆಕ್ಟಿವ್ ಪೀರಿಯಡ್ ಸಿಕ್ಕಿದೆ ಈಗ. ರೆಡ್ಡಿ ಅವರಿಗೆ 1 ಅಂಕ. ಈಗ ನಡೀತಾ ಇರ್ತಕ್ಕಂಥದ್ದು 50 kg ವಿಭಾಗದ ಕುಸ್ತಿ. ಇದು ಕೆಂಪು ಪ್ರಕಾಶ್ DP ಚಿತ್ರಾಪುರದ ಕುಸ್ತಿಪಟ್ಟು, ನೀಲಿಯಲ್ಲಿ ಪ್ರಜ್ವಲ್ ಶಿವಾಜಿ ಫಿಸಿಕಲ್. ಇದಾದ್ಮೇಲೆ 57 kg, 61 kg, 65 kg. ನಿತಿನ್ ಆರ್ PH ದಡ್ಡಲ ಕಡೆಯಲ್ಲಿದ್ದೀರಿ. ರೆಡಿ ಇರ್ಬೇಕು. ರೆಡ್ಡು ತೇಜಸ್ ಶಿವಾಜಿ ಫಿಸಿಕಲ್ ರೆಡಿ ಇರಿ. ನೆಕ್ಸ್ಟ್ 2 ಕುಸ್ತಿ ಇದೆ. ಕುಸ್ತಿ ಆದ ನಂತರ ಇದೆ ನಿಮ್ದು 57 kg. ಮೂರು 0. ಟೈಮ 3 ನಿಮಿಷದ ಸಮಯ ಮುಕ್ತಾಯವಾಗಿದೆ. ಸ್ಕೋರ್ಗಳ ವಿವರ 3-0. ಕೆಂಪು ಪಟ್ಟಿಯವರಿಗೆ 3, ನೀಲಿಯವರಿಗೆ 0. ಅವರಿಗೆ ಒಂದು ವಾರ್ನಿಂಗ್ ಆಗಿದೆ. ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗ ಸ್ಕೋರ್ 3-0. ಮೂರು 2 ಸ್ಕೋರ್. ಸ್ಕೋರ್ 3-2.
ಮುಕ್ತಾಯವಾಗಿದೆ. ಅಂಕಗಳ ಆಧಾರದಲ್ಲಿ ತೀರ್ಮಾನ ಆಗಿದೆ ಕುಸ್ತಿ ಇದು. ಇದರಲ್ಲಿ 3-2 ಅಂಕಗಳು, ಜಾಸ್ತಿ ಏನಿಲ್ಲ, 3-2 ಅಂಕ. ಇನ್ನು ಬಸು ಮಂಗಳ್ ರೆಡಿ ಇರ್ಬೇಕು ನೋಡಪ್ಪ. ಇನ್ನು 57 kg ನಶಾಲ್ ಹಾಗೂ ಶರಣ್ KM ಶಿವಾಜಿ ಫಿಸಿಕಲ್ ರೆಡಿ ಇರ್ಬೇಕು ನೋಡಿ. ಕೈ ಬಿಡಿಸ್ಬೇಕಂದ್ರೆ ಕೈ ಬಿಡಿಸ್ಬೇಕ. ಸೊನ್ನೆ 2. ಬಸು ಮಂಗಳ್ ನೋಡಿ, ಇದರಲ್ಲಿ ಸೆಮಿಫೈನಲ್ ಸೋತಂತವರಿಗೆ ರಿಪಿಚಿಗೆ 3rd ಪ್ಲೇಸ್ ಆಡಲಿಕ್ಕೆ ಚಾನ್ಸ್ ಇದೆ. ಬಸು ಮಂಗಳ್ ಈಗ ನಡೀತಾ ಇರ್ತಕ್ಕಂಥ ಕುಸ್ತಿ. ಇದಾದ್ಮೇಲೆ 57 kg ವಿಭಾಗದಲ್ಲಿ ನಶಾಲ್ ಅಹಮದ್ ಪದ್ರಿಯಾ ಹೆಲ್ತ್ ಗ್ರೇಡ್, ಶರಣ್ KM ಶಿವಾಜಿ ಫಿಸಿಕಲ್ ಬ್ಲೂ, ನಿತಿನ್ ರಾಮಾಂಜನೇಯ ಆಟರ್ ಪಡವ್ರೆ. ಕಳಿಸ್ಕೊಡಿ ಇವ್ರೆ ಕಳಿಸ್ಕೊಡ್ರಿ ಅವ್ರು. ವಿಡಿಯೋ ತಮ್ಮಪ್ಪ, ಇಲ್ಲಿ ವಿಡಿಯೋ ತಮ್ಮ ಇವ್ರೆ ವಿಡಿಯೋ ಹಾಕೊಡ್ರಿ ಈ ಕಡೆ ಇವ್ರೆ. ಸರಿ ಸರಿ. ನಶಾಲ್ ಹಾಗೂ ಶರಣ್ ರೆಡಿ. ಶಿವಾಜಿ ಫಿಸಿಕಲ್ ಎಲ್ಲದ್ರಿ ಬರ್ರಿ, ಈ ಕಡೆ ಬರ್ರಿ. ನೀವು ಕುಸ್ತಿ ಮುಗಿತದಲ್ಲಿ ಪ್ರಜ್ವಲ್ ಬಾ, ಒಳಗಡೆ ಬಾ. ಬಸು ಮಂಗಳ್ ಡಿವೈಸ್ ತಡ್ಡಲ್ ಕಾಡು. ತಲೆ ಲಾಕ್ ಮಾಡ್ಬೇಡ್ರಂಗೆ. ಕಾರ್ತಿಕಣ್ಣ, ಕಾಶನ್ ಪಾಯಿಂಟ್ ಕೊಟ್ಬಿಡ್ತಾರ ಆ ಥರ ಲಾಕ್ ಮಾಡಿದ್ರೆ. ನೀವು ಲಾಕ್ ಮಾಡೋದಾದ್ರೆ ಕೈಗೆ ಕಾಲಿಗೆ ಮಾತ್ರ ಮಾಡಬೇಕು, ಬಾಡಿ ಒಳಗಡೆ ಯಾವುದೇ ಪಾರ್ಟಿ ಮಾಡಂಗಿಲ್ಲ ನೀವು. ಮುಸ್ತಫಾ ಪೇಂಟೆ ಹಾಗೂ ಶೋಹೇಬ್ ಪೇಂಟೆ ದಯವಿಟ್ಟು ಮುಖ್ಯ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮುಸ್ತಫಾ ಪೇಂಟೆ ಹೌಸ್, ಶೋಹೇಬ್ ಪೇಂಟೆ ಹೌಸ್ ದಯವಿಟ್ಟು.
ನೋಡಪ್ಪ, ಮುಂದೆ ಪ್ರೆಸ್ ಮಾಡಬಾರ್ದು. ಇಂಜುರಿ ಆಗಂತ ಯಾವುದೇ ಡಾವನ್ನ ಮಾಡಂಗಿಲ್ಲ. ಅದು ರೋಲ್ ಮಾಡೋ ನೀನು, ಪ್ರೆಸ್ ಮುಂದಕ್ಕೆ ಪ್ರೆಸ್ ಆಗಬಾರ್ದು. ಆಡು ನೋಡ್ರಿ, 6 ಮತ್ತೆರಡು 8. ಪ್ರಜ್ವಲ್ ಬರ್ರಿ ಒಳಗಡೆ. ಪ್ರಜ್ವಲ್ ಹಾಗೂ ಬಸು ಮಂಗಳ್. ಎಸ್, ನೀಲಿ ಪಟ್ಟಿ ಕಟ್ಟಿರ್ತಕ್ಕಂಥ ರಾಜೇಶ್ ಏನ್ರಿ ನೀವು? ನಿಂದು ತೃತೀಯ ಸ್ಥಾನ ಆಯ್ತು ನೋಡಪ್ಪ. ರಾಮಾಂಜನೇಯ ಅಡ್ಡಾರ್ಪಡೋದು. ಪ್ರಜ್ವಲ್ ಶಿವಾಜಿ ಫಿಸಿಕಲ್. ಬಸು ಮಂಗಳ್ ಬಂದಿಲ್ಲ? ಬರ್ರಿ ಮೇಲ್ಗಡೆ ಬಂದು. ಬಸು ಮಂಗಳ್ ಫಸ್ಟ್ ಕಾಲ್ DVS ಟೈಟಲ್ ಕಾರ್ಡ್. ಬಸು ಮಂಗಳ್ ಸೆಕೆಂಡ್ ಕಾಲ್. ಅವ್ರು ಬಂದಿಲ್ಲಂತೆ, ಹಾಗಾಗಿ ಅವ್ರದ್ದು ಆಬ್ಸೆಂಟ್ ಆಗಿದೆ. ಪ್ರಜ್ವಲ್ ಶಿವಾಜಿ ಫಿಸಿಕಲ್ನವರು ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇಸ್ಮಾಯಿಲ್ ಜಸೀಮ್ ಬದ್ರಿಯಾ ಹೆಲ್ತಿ ಹಾಗೂ ಪ್ರಕಾಶ್ DP ಚಿತ್ರಾಪುರ. ಇನ್ನು 57 kg ವಿಭಾಗದಲ್ಲಿ ನಾಜಲ್ ಅಹಮದ್ ಬದ್ರಿಯಾ ಹೆಲ್ತಿ, ನಶಾಲ್ ಅಹಮದ್ ಹಾಗೂ ನಿತಿನ್ DVS ಟೈಟಲ್ ಕಾರ್ಡ್. ನೀವು ರೆಡಿ ಇರ್ಬೇಕು ನೋಡ್ತಾರೆ. ಹೌದು, ಫ್ಲೂನೇ ಇದೆ, ಫ್ಲೂಗೆ ಆಪ್ಷನ್ ಇದೆ ಅಲ್ಲಿ. ಯಾಕೆಂದ್ರೆ ಮೇಲಿಂದ ಡೇಂಜರಿಗೆ ರೆಡ್ ಬಿತ್ತಿರೋದ್ರಿಂದ ನೀಲಿಗೆ ಪಾಯಿಂಟ್ ಕೊಡ್ಲಾಗ್ತದೆ. ನಾಲ್ಕು ಅಂಕ, 8 ಅಂಕ ಇದೆ ಸರ್. 8 ಅಂಕ ಇದೆ. ತಲೆ ಹೊರಗಡೆ ಹೋಗಿರೋದ್ರಿಂದ ಮತ್ತೆ ಕುಸ್ತಿ ಪ್ರಾರಂಭ ಮಾಡ್ತೀವಿ ನಾವು. 8 ಅಂಕ ಇದೆ. ಪೂರ ಬಾಡಿ ಹೊರಗಡೆ ಇದೆ. 4 ಅಂಕ ಇದೆ. 4, 8. ಸೊನ್ನೆ 8. ಕುಸ್ತಿ ಬೈಫಾಲ್ ಆಧಾರದಲ್ಲಿ ತೀರ್ಮಾನ ಆಗಿದೆ. ನಿಜಕ್ಕೂ ಇಬ್ರು ಸಹ ಸ್ಟ್ಯಾಂಡಿಂಗ್ ಟೆಕ್ನಲ್ಲಿ ಆಡಿದಂತ ಕುಸ್ತಿ. ಓಕೆ, ಕಂಗ್ರ್ಯಾಚುಲೇಷನ್ಸ್ ಇಬ್ಬರಿಗೂ ಫಸ್ಟ್ ಅಂಡ್ ಸೆಕೆಂಡ್ ಪ್ಲೇಸ್ ಆಗಿದೆ. ಇಬ್ಬರಿಗೂ ಗೆದ್ದಂತವರು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಪ್ರಕಾಶ್ ರವರು. ಸೋತಂತವರು ಇಸ್ಮಾಯಿಲ್ ಜಸೀಮ್.